ಕಾರ್ಗಿಲ್ ಯುದ್ಧ ನಡೆದು ಬರೋಬ್ಬರಿ 25 ವರ್ಷಗಳೇ ಕಳೆದಿವೆ. ಆದರೆ ಅಲ್ಲಿ ನಿಖರವಾಗಿ ಏನಾಯಿತು ಅನ್ನೋದು ಎಷ್ಟೋ ಜನರಿಗೆ ಇಂದಿಗೂ ಗೊತ್ತಿಲ್ಲ. 1999ರ ಆರಂಭದಲ್ಲಿ ಪಾಕಿಸ್ತಾನದ ಸೈನಿಕರು ಮತ್ತು ಭಯೋತ್ಪಾದಕರು ಕಳ್ಳರಂತೆ ಕಾರ್ಗಿಲ್ನಲ್ಲ ಗಡಿ ನಿಯಂತ್ರಣ ರೇಖೆ ದಾಟಿ ಒಳಬಂದಿದ್ರು. ಅವರ ಉದ್ದೇಶ ಒಂದೇ, ಲಡಾಖ್ ಅನ್ನು ಕಾಶ್ಮೀರದಿಂದ ಬೇರ್ಪಡಿಸುವುದು. ಅಲ್ಲಿನ ತಾಪಮಾನ -30 ಡಿಗ್ರಿ, ಉಸಿರಾಡಲು ಆಮ್ಲಜನಕವೇ ಸಿಗದಷ್ಟು ಎತ್ತರದ ಬೆಟ್ಟಗಳು. ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಭಾರತೀಯ ಸೇನೆ ಶತ್ರುಗಳನ್ನು ಮಟ್ಟಹಾಕಿ ನಮ್ಮ ಜಾಗವನ್ನು ಮರುಕಳಿಸಿಕೊಂಡಿತು. ಜುಲೈ 26, 1999ರಂದು ಆಪರೇಷನ್ ವಿಜಯ್ ಯಶಸ್ವಿಯಾಯಿತು. ವಿಪರ್ಯಾಸ ನೋಡಿ, ಪಾಕಿಸ್ತಾನದ ಜನರಲ್ ಪರ್ವೇಜ್ ಮುಷರಫ್ ಸ್ವತಃ ತಮ್ಮ ದೇಶದ ಪ್ರಧಾನಿಗೆ ತಿಳಿಸದೆ ಈ ಸಂಚು ರೂಪಿಸಿದ್ದ. ಆರಂಭದಲ್ಲಿ ಭಾರತ ಹೋರಾಡುತ್ತಿರೋದು ಕಾಶ್ಮೀರಿ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ, ನಮ್ಮ ಸೈನಿಕರಲ್ಲ ಎಂದು ಪಾಕಿಸ್ತಾನ ಹಸಿ ಸುಳ್ಳು ಹೇಳಿತ್ತು. ಆದರೆ ನಂತರ ಕಾರ್ಗಿಲ್ನಲ್ಲಿ ಸತ್ತ ಅದೇ ಪಾಕಿಸ್ತಾನಿ ಸೈನಿಕರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಿತು.